ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ನೆಲೆಸಿರುವಂತಹ ಕರ್ನಾಟಕ ರಾಜ್ಯದ ಸುಪ್ರಸಿದ್ಧ ಶ್ರೀ ಶನಿ ಮಹಾತ್ಮ ಸ್ವಾಮಿ ಮತ್ತು ಜ್ಯೇಷ್ಠ ದೇವಿಯ ಬ್ರಹ್ಮರಥೋತ್ಸವ ನಡೆಯಿತು. ಕಳೆದ 3 ದಿನಗಳಿಂದ ದೇವಸ್ಥಾನದಲ್ಲಿ ವಿವಿಧ ಹೋಮ ಪೂಜೆಗಳನ್ನು ಆಚರಿಸಲಾಗುತ್ತಿತ್ತು. ಹುಣ್ಣಿಮೆಯ ಪ್ರಯುಕ್ತ ಇಂದು ಸ್ವಾಮಿಯ ರಥೋತ್ಸವವನ್ನು ಪಾವಗಡ ಪಟ್ಟಣದ ಸರ್ಕಲ್ನಲ್ಲಿ ನೆರವೇರಿಸಲಾಯಿತು. ಎಸ್ಎಸ್ಕೆ ಕಾರ್ಯನಿರ್ವಾಹಕ ಸಂಘದ ವತಿಯಿಂದ ದೇವಸ್ಥಾನದಲ್ಲಿ ಅತ್ಯಂತ ವೈಭವವಾಗಿ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು. ರಥೋತ್ಸವ ವೀಕ್ಷಿಸಲು ತಾಲೂಕಿನಾದ್ಯಂತ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು. ಶೀತಲಾಂಬಿಕೆ ಶೀತಲಾ ಯಂತ್ರ ಅಂತ ಇದು ಬಂಡೆ ಮೇಲೆ ಯಂತ್ರ ಬರೆದು ಪ್ರತಿಷ್ಠೆ ಮಾಡಿ 400 ವರ್ಷದ ಕೆಳಗೆ ಈ ಮದುವೆ ಆಗಿರೋ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಇಲ್ಲಿ ಮಾಂಗಲ್ಯ ಪೂಜೆ ಮಾಡಿದ್ರೆ 3 ತಿಂಗಳು ಮದುವೆ ಆಗೋದು. ನಮ್ಗೆ ಏನೇ ಒಂದು ಸಮಸ್ಯೆ ಇಲ್ಲಿ ಸಂತಾನ, ಉದ್ಯೋಗ, ವ್ಯವಹಾರ, ವ್ಯಾಪಾರ, ಆರೋಗ್ಯ, ರಾಜಕೀಯ, ಕೋರ್ಟು ಕಚೇರಿ ಏನೇ ಸಮಸ್ಯೆ ಇದ್ರೂ ಈ ಯಂತ್ರ ಸ್ಪರ್ಶ ಮಾಡಿ ಧ್ಯಾನ ಮಾಡಿಕೊಂಡು ಇದರಿಂದಲೇ ಈ ದೇವಸ್ಥಾನ ಇಷ್ಟೊಂದು ವೃದ್ಧಿ ಆಗಬೇಕಾದ್ರೆ 1953ರಲ್ಲಿ ಚಂದೇರ್ ಫೋರ್ಟ್ ಇಟ್ಟು ಪೂಜೆ ಮಾಡ್ತಾರೆ. ಶಿವಮೊಗ್ಗ ದೇವಸ್ಥಾನ ಕಟ್ಟೋಣ ಅಂತ ಸಂಕಲ್ಪ ಮಾಡಿದ್ದಾರೆ. ಶನಿದೇವ್ರ ದೇವಸ್ಥಾನ ಒಂದೇ ಕಟ್ಟಿದ್ರೆ ವೃದ್ಧಿ ಆಗೋದಿಲ್ಲ, ನೌಕರಿ ಸ್ಥಾಪನೆ ಚಂದೇವ್ರ ಚಿಂತೆ ವೃದ್ಧಿ ಆಗುತ್ತೆ ಅಂತೇಳಿ 1955 ನವಗ್ರಹ ಮಂತ್ರ ಅಂತ ಸ್ಥಾಪನೆ ಶ್ರೀ ಮಹಾತ್ಮ ದೇವಸ್ಥಾನ ಅಂತ ಹೇಳಿದ್ರು. ಎಲ್ಲ ಕಡೆಯಿಂದ ಇನ್ನೂ ನಾವು ಇಷ್ಟೊಂದು ವೃದ್ಧಿ ಆಗಬೇಕಾದ್ರೂ ನಮ್ದು ಏನೇ ಒಂದು ಸಂಕಲ್ಪ ನೆರವೇರಬೇಕಾದ್ರೂ 3 ಕಾರಣ ಈ ಶೀತಲಾ ಯಂತ್ರ. ಈ ಶೀತಲಾ ಯಂತ್ರ ಅನ್ನೋದು ಬ್ರಿಟಿಷ್ ಸರ್ಕಾರ ಬೇಕು ಕಾಲ ಬಂದರೆ ಇಲ್ಲಿ ಸತ್ಯಾದಿ ರಾಜಾತಿ ಅಂತ ಜಲಸ್ದಾರರ ಕೆಲಸ ಮಾಡ್ತಿದ್ರಂತೆ. ಈ ಕಾಯಿಲೆ ಪರಿಹಾರವೇನು ಅಂತ ಹೇಳೋರು ಕೇಳಿದಾಗ ಅಲ್ಲಿ ಕಲ್ಯಾಣಿಯಲ್ಲಿ ಬಾಳೆಯಲ್ಲಿ ಪ್ರದಕ್ಷಿಣೆ ಮಾಡಿದ್ರೆ ಅಲ್ಲಿ ನೀರಲ್ಲಿ 72 ಬೀಜಾಕ್ಷಿದ್ರೆ 72 ಬೀಜಾಕ್ಷರು ಬಂಗಾರ ರೇಖು ಬೆಳ್ಳಿ ರೇಖಲ್ಲಿ ಬರೆದ್ರೆ ಸವಿಯುತ್ತೆ ಅಂತೇಳಿ ಅವಾಗ 5 ಅಡಿ ಬಂಡೆ ತರಿಸ್ಬಿಟ್ಟು ಬಂಡೆ ಮೇಲೆ 72 ಬೀಜಾಕ್ಷರ ಕೆತ್ತೆ ಮಾಡಿ ಸೂರ್ಯಚಂದ್ರನ ಬರುವಂಥ ಕಾಯಿಲೆ ಊರೊಳಗೆ ಬರಬಾರ್ದು ಅಂತ ಮಾಡಿದ್ವಿ ಶೀತಲಾ ಯಂತ್ರ. ಇಲ್ಲಿ ಶನಿ ಮಹಾತ್ಮನಿಗೆ ಪಂಚಮ ಶನಿ, ಅಷ್ಟಮ ಶನಿ, ಸಪ್ತಮ ಶನಿ ಕಾಟ ಇದ್ದವರು ಈ ಕಾಗ ಸ್ಪರ್ಶ ಕಾಗೆನ ಕಾರ್ ಕೆಳಗೇನೋ ಬಿದ್ದಿದ್ರು, ಕಾಗೆ ಮನೆಯೊಳಗೆ ಬಂದಿದ್ರು, ಇಲ್ಲಿ ತೈಲಾಭಿಷೇಕ, ಪಂಚಾಮೃತಾಭಿಷೇಕ, ರುದ್ರಾಭಿಷೇಕಗಳು ಮಾಡಿಸ್ಕೊಂಡ್ರೆ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.